ಕೊಣಾಜೆ ಅಸೈಗೋಳಿಯಲ್ಲಿರುವ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಡೆಯ ವತಿಯಿಂದ ನಡೆದಂತಹ ಅಂತರ್ದಳಗಳ ವಾರ್ಷಿಕ ಕ್ರೀಡಾಕೂಟವನ್ನು ಜನವರಿ 4 ಮತ್ತು 5ರಂದು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಬಗೆಯ ಕ್ರೀಡೆಗಳಾದ ಕಬಡ್ಡಿ, ವಾಲಿಬಾಲ್ ಹಾಗೂ ಹಗ್ಗಜಗ್ಗಾಟದಂತಹ ಪಂದ್ಯಾವಳಿಗಳೊಂದಿಗೆ ವೈಯಕ್ತಿಕ ಕ್ರೀಡೆಗಳು ಕೂಡ ನಡೆದವು. ಅಂತರ್ದಳಗಳ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪಿಎಸ್ ಎಡಪಡಿತಾಯ ಅವರು ಆಗಮಿಸಿ ಮಾತನಾಡಿದರು. ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಕೆಲಸವೇ ಹುತಾತ್ಮರ ಚೌಕವನ್ನು ಮಾಡಿಸಿದ್ದೆ. ಧೈರ್ಯಂ ಸರ್ವತ್ರಂ ಸಾಧನಂ ಎಂಬ ವಾಕ್ಯದಂತೆ ನಾವು ನೀವೆಲ್ಲರೂ ಕೆಲಸ ನಿರ್ವಹಿಸಬೇಕಾಗಿದೆ. ನಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳಲು 6 ಆಯಾಮಗಳ ಅವಶ್ಯಕತೆ ಇದೆ ಎಂದು ಹೇಳಿದರು. ಘಟಕದ ಕಮಾಂಡೆಂಟ್ ಬಿಎಂ ಪ್ರಸಾದ್ ಅವರು ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿದರು. ಅಂತರ್ದಳಗಳ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಸಿ ದಳ ಪಡೆದುಕೊಂಡರೆ ದ್ವಿತೀಯ ಸ್ಥಾನವನ್ನು ಎ ದಳ ಪಡೆದುಕೊಂಡಿತು. ಕಬಡ್ಡಿ ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು ಡಿ ದಳ ಪಡೆದುಕೊಂಡರೆ ದ್ವಿತೀಯ ಸ್ಥಾನವನ್ನು ಬಿ ದಳ ಪಡೆದುಕೊಂಡಿತು. ಅದೇ ರೀತಿಯಾಗಿ ಹಗ್ಗಜಗ್ಗಾಟ ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು ಕೇಂದ್ರ ದಳ ಪಡೆದುಕೊಂಡರೆ ದ್ವಿತೀಯ ಸ್ಥಾನವನ್ನು ಈ ದಳ ಪಡೆದುಕೊಂಡಿತು. ಉತ್ತಮ ಕವಾಯತು ಪ್ರದರ್ಶನವನ್ನು ಬಿ ದಳ ನೀಡಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತು. ಸರ್ವೋತ್ತಮ ದಳದ ಪ್ರಶಸ್ತಿಯನ್ನ ಸಿ ದಳದವರು ಪಡೆದುಕೊಂಡರು. ಅದೇ ರೀತಿಯಾಗಿ ವಾರ್ಷಿಕ ಕ್ರೀಡಾಕೂಟದ ಸರ್ವೋತ್ತಮನಾಗಿ ಘಟಕದ ಹೆಡ್ ಕಾನ್ಸ್ಟೇಬಲ್ ಪ್ರವೀಣ್ ಬಿ ಮಾಂಜ್ರೇಕರ್ ಅವರು ಪಡೆದುಕೊಂಡರು. ವಿಜೇತ ತಂಡಗಳಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಪಿಎಸ್ ಎಡಪಡಿತಾಯ ಅವರು ಬಹುಮಾನ ನೀಡಿ ಸನ್ಮಾನಿಸಿದರು. ನಂತರ ಪಡೆಯ ಕ್ರೀಡಾ ಧ್ವಜವನ್ನು ಅವರೋಹಣಗೊಳಿಸಲಾಯಿತು. ಕ್ರೀಡಾ ಧ್ವಜವನ್ನು ಗೌರವ ರಕ್ಷಾ ಬೆಂಗಾವಲಿನೊಂದಿಗೆ ಮುಖ್ಯ ಅತಿಥಿಗಳಿಗೆ ಕ್ರೀಡಾ ಧ್ವಜವನ್ನು ಘಟಕದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮುರಳಿ ಎಚ್ಆರ್ ಅವರು ಹಸ್ತಾಂತರಿಸಿದರು. ಮುಖ್ಯ ಅತಿಥಿಯವರು ಮುಂದಿನ ಕ್ರೀಡಾಕೂಟಕ್ಕೆ ಘಟಕದ ಕಮಾಂಡೆಂಟ್ ಬಿಎಂ ಪ್ರಸಾದ್ ಅವರಿಗೆ ಹಸ್ತಾಂತರಿಸಿದರು. ಕೊನೆಯದಾಗಿ ವಿಜಯದ ಸಂಕೇತದ ಓಟದೊಂದಿಗೆ ಸಮಾರಂಭವನ್ನು ಸಮಾಪ್ತಿಗೊಳಿಸಲಾಯಿತು. ಈ ಸಂದರ್ಭ ಘಟಕದ ಸಬ್ ಇನ್ಸ್ಪೆಕ್ಟರ್ ಅವಿನಾಶ್, ಸಹಾಯಕ ಕಮಾಂಡೆಂಟ್ ಶರತ್ ಎಂಎ, ಹೇಮಕುಮಾರ್, ಬಿರಾಜು, ಮಹದೇವ್ ಸ್ವಾಮಿ, ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ನಾಯ್ಕ್, ಕೃಷ್ಣಪ್ಪ ಪೂಜಾರಿ, ಸಹಾಯಕ ಆಡಳಿತಾಧಿಕಾರಿಯವರಾದ ಶಾರದಾ ಕೆಎಂ ಹಾಗೂ ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಹಾಗೂ ಲಿಪಿಕ ಸಿಬ್ಬಂದಿಯವರು ಸಹ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಅಸೈಗೋಳಿ.